ಎಸ್, ಕಂಬಳ ಕ್ಷೇತ್ರದಲ್ಲಿ ಓಡುವಂತಹ ಕೋಣಗಳ ಆರೋಗ್ಯ ಅಷ್ಟೇ ಮುಖ್ಯ ಮತ್ತು ಅದು ಆರೋಗ್ಯ ಕೆಡೋದು ಮತ್ತು ಡಿಸ್ಲೋಕೇಟ್ ಅಂದರೆ ಪಾರೆ ಜಾರುವುದು ಅಂತ ಹೇಳ್ತೇವೆ, ಅಥವಾ ಇಲ್ಲಿಯ ಮೂಳೆ ಅಥವಾ ಅದರ ಕೈಯ ಮೂಳೆ ಜಾರುವಂಥದ್ದು ಅಥವಾ ಡಿಸ್ಲೋಕೇಟ್ ಆಗುವಂಥದ್ದು ಸರ್ವೇ ಸಾಮಾನ್ಯ. ಈಗ ಬೆಂಗಳೂರಿನಲ್ಲಿ ಸುಮಾರು 4 ಕೋಣಗಳಿಗೆ ಬೇರೆ ಬೇರೆ ತೊಂದರೆಗಳಾಗಿವೆ. ಈ ತೊಂದರೆಗಳಾದಾಗ ಇಲ್ಲಿಯ ಒಬ್ಬರು ಫಿಸಿಯೋ ಇದ್ದಾರೆ, ಇವರು ಕಂಬಳದ ಫಿಸಿಯೋ. ಎಲ್ಲ ಟೆಂಟ್ನವರಿಗೂ ಕೂಡ ಕಂಬಳದ ಕೋಣಗಳಿಗೇನಾದರೂ ಆದರೆ ಮೊದಲು ನೆನಪಾಗುವಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಶ್ರೀಧರ್ ಪೂಜಾರಿ ಕುಪ್ಪೆಪದವು ಇವರು. ಈಗ ನಮ್ಮ ಜೊತೆಗೆ ಶ್ರೀಧರ್ ಪೂಜಾರಿ ಕುಪ್ಪೆಪದವು ಇದ್ದಾರೆ. ಸರ್, ಈಗ ಬೆಂಗಳೂರಿನಲ್ಲಿ ಎಷ್ಟು ಕೋಣಗಳಿಗೆ ನೀವು ಆರೈಕೆ ಮಾಡಿದ್ದೀರಿ? ಇದೆಲ್ಲ ಎಂತ ಅಂತ ಮತ್ತೆ ತೋರಿಸಿ. ಈಗ ಬೆಂಗಳೂರಿನಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ. ಬೆಂಗಳೂರಿನಲ್ಲಿ 3 ಕೋಣಗಳಿಗೆ ಇದು ಕಾಲು ನೋವಾಯಿತು. ಒಂದು ಕೋಣಕ್ಕೆ ಹೊಟ್ಟೆ ಉಬ್ಬಿತ್ತು. ಅದಕ್ಕೆ ಮದ್ದು ಕೊಟ್ಟೆ. ಹೊಟ್ಟೆ ಉಬ್ಬಿದ್ದು ಕಡಿಮೆ ಆಯಿತು, ಓಡುವುದು ಕಡಿಮೆ ಆಯಿತು. ಹೊಟ್ಟೆ ಉಬ್ಬಿದ್ದು ಕಡಿಮೆ ಆಯಿತು, ಮದ್ದು ಕೊಟ್ಟಿದ್ದರಿಂದ. ಆದರೆ ಅದಾದ ನಂತರ ಓಡುವುದು ಕಡಿಮೆ. ಅದು ದಾರಿ ದೂರ ಉಂಟಲ್ಲ ಬರುವುದು, ಆಗದಿಂದ. ಯಾವ್ದು ಕೋಣಗಳಿಗೆ ಪ್ರಾಬ್ಲಮ್ ಆಗಿದ್ದು? ಮತ್ತೆ ಉಳಿದ 3 ಹೇಗಿದೆ? 3 ಕೋಣವನ್ನು ಓಡಿಸುವುದು ಬೇಡ ಅಂತ ಹೇಳಿದೆ. ಯಾಕೆ? ಅದು ಕಾಲು ನೋವಾದ ಅದನ್ನು ಓಡಿಸಲಿಕ್ಕೆ ಇಲ್ಲ. ಹೌದಾ? ಓಡಿಸಲಿಕ್ಕೆ ಇಲ್ಲ. ಓಕೆ, ಎಂತ ಇದೆ ಅದು? ಇದು ಪಾರೆ ಅಂದ್ರೆ ಡಿಸ್ಲೋಕೇಟ್. ಅದೇ ಕೂರಿಸ್ಲಿಲ್ವಾ? ಅದು ಆಗಿ ಅದಕ್ಕೆ ಒಂದು ಬಲಕಾಲಿಗೆ ಬಂದರೆ ಎಡಕಾಲಿಗೆ ಕಟ್ಟ ಹಾಕುವುದು. ಹಾಗೆ ಮಾಡಿ ಅವರನ್ನು ಈ ಸಲಕ್ಕೆ ಓಡಿಸುವುದು ಬೇಡ ಅಂತ ಹೇಳಿದ್ದು ಕಳಿಸಿ. ಈ ಸಲಕ್ಕೆ ಓಡಿಸುವುದು ಬೇಡ ಅಂತ ಹೇಳಿದ್ರಿ? ಈ ಸಲ ಅಲ್ಲ, ಒಂದು ವಾರ ಒಂದೇ ವಾರ. ನೆಕ್ಸ್ಟ್ಗೆ ಆಗ್ತದೆ, ತೊಂದರೆ ಇಲ್ಲ. ಅದು ದೊಡ್ಡ ಕೋಣ ಆದರೆ ಆಗ್ತದೆ, ಇವತ್ತೇ ಓಡಿಸಬಹುದು. ಅದು ಸಣ್ಣ ಮರಿ, ಅದನ್ನು ಓಡಿಸಿದರೆ ಅದಕ್ಕೆ ನೋವಾಗ್ತದೆ. ಅದು ಎಲುಬು ಎಲ್ಲ ಗಟ್ಟಿಲ್ಲ ಹಾಗೆ. ಓಕೆ, ಈಗ ಶ್ರೀಧರ್ ಪೂಜಾರಿ ಅವರು ಮದ್ದು ಕೊಡ್ತಾರೆ. ಈಗ 4ರಲ್ಲಿ 3 ಓಡ್ಲಿಕ್ಕಿಲ್ಲ ಈ ಸಲ. ಇಲ್ಲ, ಇಲ್ಲಿ ಬೆಂಗಳೂರಲ್ಲಿ ಇಲ್ಲ. ಇಲ್ಲ 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 ಇಲ್ಲ. ಯಾವ ಟೀಮ್ ಇದ್ದು ಅಂತ ಗೊತ್ತಾ ನಿಮಗೆ? ಅದು ಒಂದು ಕೋಟಗಿಲಿಯರು. ಅದು ಅವ್ರದ್ದು ಹೆಸರು ಏನಂತ ಹೇಳಿ, ಕೋಟಗಿಲಿಯರು. ಮತ್ತೊಂದು ಬುಳ್ಳೂರು ಮಠ, ಮತ್ತೊಂದು ಇದು ಸಿರ್ತಾಳೆ ಹಾಲಾಜೆ. ಈಗ ನೀವು ಏನೆಲ್ಲ ತಂದಿರಿ? ಇದರಲ್ಲಿ ಎಂತೆಲ್ಲ ಉಂಟಲ್ಲ? ಇದರಲ್ಲಿ ಕೋಣಕ್ಕೆ ಹಚ್ಚುವ ಎಣ್ಣೆ ಮಾತ್ರ, ಮದ್ದು ಎಲ್ಲ ಕೊಟ್ಟು ಮುಗಿದೆ. ಈಗ ತೋರಿಸಿ ಅದೆಂತ. ಇದೊಂದು ಎಣ್ಣೆ, ಎಲ್ಲ ಒಂದೇ ಕಲರ್ ಉಂಟು ಇದು? ಒಂದೇ ಕಲರ್ ಎಣ್ಣೆ. ಕೋಣಕ್ಕೆ ಹಚ್ಚುವ ಎಣ್ಣೆ ಇದೆ, ಒಂದೇ ಕಲರ್. ಕೋಣಕ್ಕೆ ಹಚ್ಚುವ ಎಣ್ಣೆ ಒಂದೇ. ಅದು ಇದು ಪಾರೆ ನೋವಾದರೆ ಅದು ತೆಗೀರಿ, 1-2 ತೆಗೀರಿ. ಎಲ್ಲ ಒಂದೇ. ಅದು ಮುಗಿದಾಗಿದೆ. ಎಲ್ಲ ಮುಗಿದಾಗಿದೆಯಾ? ಇದೆಲ್ಲ ಎಣ್ಣೆ ಮಾತ್ರ. ಅದಕ್ಕೆ ಇದು ಮಾಡಿ ಮತ್ತೆ ಒಂದು ಮದ್ದು ಕೊಡ್ಲಿಕ್ಕೆ ಉಂಟು, ದನದ ತುಪ್ಪದಲ್ಲಿ. ಅದು ಇವತ್ತು ನಾನು ಇದು ಮಾಡಿದೆ ಅಲ್ಲ, ಅದು ನಾಳೆ ಬೆಳಿಗ್ಗೆ ಕೊಡುವುದು. ಅದು ಬರೇ ಹೊಟ್ಟೆಗೆ ಕೊಡುವುದು. ಈಗ ಇಲ್ಲಿ ಎಷ್ಟು ಕೋಣಗಳಿಗೆ ಆಗುವಷ್ಟು ಮದ್ದು ತಂದಿದ್ರಿ? ಮದ್ದು ನಾನು ತುಂಬ ಅಂದರೆ ಅದನ್ನು ತುಂಬ ಆಲೋಚನೆ ಮಾಡಬೇಕು. ಯಾಕೆ? ಅಲ್ಲ, ಎಷ್ಟು ಕೋಣಗಳಿಗೆ ಆಗುವಷ್ಟು ಮದ್ದು ಅಂತ ಇಲ್ಲಿಗೆ ತರಲಿಲ್ಲ ನೀವು ಬರುವಾಗ? ಮದ್ದು ತಂದಿದ್ದೇನೆ, ಆದರೆ ಅದು ಎಲ್ಲ ಕೋಣಗಳು ಓಡಲಿಕ್ಕೆ ಆಯಿತು. ಒಂದು 5-6 ಕೋಣಗಳಿಗೆ. 6 ಕೋಣಗಳಿಗೆ ಆಯಿತು. ಎಲ್ಲರಿಗೂ ಕೊಟ್ಟಿದ್ದೀರಿ? ಕೊಟ್ಟಿದ್ದೇನೆ. ಖಾಲಿ ಆಯ್ತು? ಈಗ ಖಾಲಿ ಆಯಿತು. ಈಗ ಏನಾದರೂ ಬೇಕು ಅಂತಂದ್ರೆ? ಬೇಕಿಂದಾದರೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಏನು ಮಾಡಲಿಕ್ಕೆ ಆಗುದಿಲ್ಲ. ಓಕೆ, ಇವರು ಕಂಬಳ ಕ್ಷೇತ್ರ ಆಪತ್ತು ಬಾಂಧವ ಅನ್ನುವಂಥ ಹೆಸರನ್ನ ಪಡ್ಕೊಂಡವರು ಮತ್ತು ಮದ್ದು ಮಾಡುವ ವಿಚಾರ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 35, 37. ನೀವು ಯಾರಿಂದ ಕಲ್ತದ್ದು? ಅದು ಒಂಟಿಕಟ್ಟೆ ಕುಂಡ ಪೂಜಾರಿ. ಓಕೆ, ಈಗ ನೀವು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಮದ್ದು ಕೊಡ್ತಾರೆ? ಇರುವುದು ಒಬ್ಬರೇ, ಇಲ್ಲಿಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಪ್ಪಣ್ಣ ಒಂದು ಅದು ಇಡ್ತಾರೆ. ಮತ್ತು ಅವರು ಇಟ್ಟು ಬಂದು ನಮ್ಮ ಹತ್ರ ಹೇಳ್ತಾರೆ. ನಾನು ಅದೊಂದು ಅವೊಂದು ಪಾರೆ ಭತ್ತದ ಭತ್ತ ಇರ್ಬೋದು, ಅವಳು ಅದಕ್ಕೊಂದು ನೇಯ್ತ ಮರ್ದು ಕೊರಲಿ ಎಂದು ಅನ್ಪೇರು. ಈಗ ಮದ್ದು ಕೊಡುವಂಥ ವಿಚಾರ. ಈಗ ಮದ್ದು ನಿಮಗೆ ಸಡನ್ನಾಗಿ ಒಬ್ಬರು ಫೋನ್ ಮಾಡ್ತಾರೆ, ಹೀಗೆ ಆಗಿದೆ, ಆಗ ನೀವು ಮದ್ದು ಹೇಗೆ ತಯಾರು ಮಾಡ್ತೀರಿ? ಅದು ಹುಡುಕೋದು ಕಷ್ಟ. ನಾನು ಇಷ್ಟು ಹೊತ್ತು ನೀವು ಹೇಳಿದ ಹಾಗೆ ನನಗೆ ಬರಲಿಕ್ಕೆ ಆಗೋದಿಲ್ಲ. ನಾನು ಬರುವಾಗ ಒಂದು 3 ಗಂಟೆ ಆಗುವುದಾದರೆ ಅವರ ಹತ್ರ 4 ಗಂಟೆ ಹೊತ್ತು ಹೇಳ್ತೀರಿ. ಈಗ ನೀವು ಊರಲ್ಲಿರುವಾಗ ಬೇರೆ ಮದ್ದು ಸಹ ಕೊಡ್ತೀರಾ? ಅದು ತುಂಬ ಕೊಡ್ತೇನೆ. ಬೆನ್ನು ನೋವು, ಇದು
ಗಂಟು ನೋವು ಮತ್ತು ಆ, ಇದು ಜಾರಿದ್ದಾರೆ ಅದನ್ನು ನಿಲ್ಲಿಸು ನಾವು ಇದು ಮಾಡಿ ಅದಕ್ಕೆ ಕೂಡ ದನದ ತುಪ್ಪದಲ್ಲೇ ಮದ್ದು ಕೊಡುವುದು. ಮದ್ದು ಅದೆಲ್ಲ ಮದ್ದು ಕೊಡ್ತೀರಿ? ಹಾಂ, ಕೊಡ್ತೇನೆ. ಈಗ ನೀವು ಈ ಕೋಣಗಳ ವಿಚಾರದಲ್ಲಿ ಏನೆಲ್ಲ ಮಾಡ್ತೀರಿ? ಅದರದ್ದು ಕೊಂಬು ತೆಗೆಯುತ್ತೇನೆ. ಮತ್ತು ಯಾವ ಕೋಣಗಳಿಗೆ ಯಾವ ಒಂದು ಫುಡ್ ಹಾಕಬೇಕು ಅದನ್ನು ಹೇಳ್ತೇನೆ. ಕೆಲವು ಕೋಣಗಳು ಶರೀರದಲ್ಲಿ ಒಳ್ಳೆಯದಾಗೋದಿಲ್ಲ, ಅದಕ್ಕೆ ಇಂಥ ಫುಡ್ ಹಾಕಬೇಕು ನೀವು. ಅವರು ಫೋನ್ ಮಾಡ್ತಾ ಇರ್ತಾರೆ. ಹಾಂ, ಈಗ ನಿಮ್ಮ ಈ ಒಂದು ಕೌಶಲ್ಯ ಅಥವಾ ಇದು ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಗೊತ್ತುಂಟಾ? ಮನೆಯವರಿಗೆ ಗೊತ್ತುಂಟು, ಕೊಡುವಷ್ಟಿಲ್ಲ. ಯಾರು ಯಾರು ಸ್ವಲ್ಪ ಆದ್ರೂ ಕಲ್ತದ್ದು ಯಾರು? ಕಲ್ತದ್ದು ಮಗಳೇ. ಯಾರ ಹೆಸರೇನು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ಅವರೆಂತ ಕೊಡ್ತಾರಾ? ಮದ್ದೆಲ್ಲ ಕೊಡ್ತಾರೆ? ಈಗ ನಾನು ಹೇಳಿದರೆ ಹುಡುಕಿ ತಂದು ಕೊಡ್ತಾಳೆ. ಹುಡುಕಿ ತಂದು ಕೊಡ್ತಾರೆ. ಹಾ. ಈಗ ಒಂದು ವೇಳೆ ನೀವಿರ್ಲಿಲ್ಲ, ನೀವೆಲ್ಲೋ ಹೋಗಿದ್ರಿ ಅಂತಂದ್ರೆ ಮನೆಗೆ ಹೋದ್ರೆ ಅವರು ಒಂದು ಕೊಡ್ತಾರೆ. ಕೊಡ್ತಾರೆ. ಹಾ? ಹಾಂ, ನಿಮ್ಮ ಕೊಡ್ತಾರೆ. ನೆಕ್ಸ್ಟಿಗೆ ಒಂದು ಜನ ಇದ್ದಾರೆ, ಕೊಡ್ತಾರೆ. ಅವರಿಗೆ ಹಾ. ಐಡಿಯಾ ಉಂಟು ಅವರಿಗೆ? ಹಾಂ, ಉಂಟು. ಈಗ ಎಷ್ಟು ಜನ ಮಕ್ಕಳು ನಿಮಗೆ? ಎರಡೇ. ಯಾರೆಲ್ಲ? ಒಂದು ಉಮಾನಾಥ, ಒಂದು ವಿಜಯಲಕ್ಷ್ಮಿ. ಉಮಾನಾಥರು ಎಲ್ರು ಇರೋದು? ಬೊಂಬಾಯಿ. ಬೊಂಬೈಯಲ್ಲಿ. ಹಾ. ಓಕೆ. ಅವನಿಗೆ ಸಾಧ್ಯ ಇಲ್ಲ. ಯಾಕೆ? ಅವನು ಬೋಲ್ಮಂಡೆ. ಬೋಲ್ಮಂಡೆ ಅಂದರೆ ಇದರ ಇದಕ್ಕೆ ಅವನು ಇದಿಲ್ಲ. ಮದ್ದು ವಿಷಯದಲ್ಲಿ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಕಂಬಳದಲ್ಲಿ? ಕಮಲದಲ್ಲಿ ಹುಚ್ಚುಂಟು. ಕಂಬಳದ ಹುಚ್ಚುಂಟು, ಹಾ. ಮದ್ದಿದ್ದಿಲ್ಲ. ಇಲ್ಲ ಇಲ್ಲ. ಮತ್ತೆ ನನ್ನ ಸೊಸೆ ಮೊಮ್ಮಗ ಉಂಟು. ಮೊಮ್ಮಗನಿಗೆ? ಹಾಂ. ಯಾರ ಮಗ? ಮೊಮ್ಮಗ ಅಂದ್ರೆ ಮಗಳ. ಮಗಳ ಮಗ. ಹಾ. ಹೇಗೆ? ಅಲ್ಲ, ಇದು ಎಲ್ಲ ಮದ್ದು ನೋಡು. ಅಜ್ಜ ಅದು ಹೇಗೆ ಕೊಡುವುದು, ಅದು ಹೀಗೆ ಕೊಡುವುದು, ಹಾಗೆ ಕೊಡುವುದು ಅಂದ. ಪ್ರಾಯ ಆಗಲಿಲ್ಲ, 18 ವರ್ಷ ಪ್ರಾಯ ಆದ ಅಷ್ಟೇ. ಶಾಲೆಗೆ ಹೋಗ್ತಾನೆ. ಇವತ್ತು ಬರಲಿಲ್ಲ. ಇಲ್ಲ ಇದ್ರೆ ಇಲ್ಲಿ ಬಂದು ನಿಮ್ಮ ಹತ್ರ ಮಾತನಾಡ್ತಿದ್ದ ಅವ. ಹೌದಾ? ಹಾಂ. ಅಂದ್ರೆ ಸ್ವಲ್ಪ ಅವನಿಗೆ ಇಂಟ್ರೆಸ್ಟ್ ಉಂಟು. ಹಾಂ, ಹೇಳ್ಕೊಡ್ತಾ ಇದ್ದೀರಾ ನೀವು? ಹಾಂ. ಯಾವುದು ಬೇರು, ಹಾ. ಯಾವುದು ಸೊಪ್ಪು, ಹಾ. ಯಾವುದನ್ನ ಕಡಿಲಿಕ್ಕೆ ಅದೆಲ್ಲ ಹೇಳ್ಕೊಡ್ತಿದ್ದೀರಾ? ಹಾಂ, ಅದು ಕೊಡ್ತೇನೆ. ಕೊಡ್ತಾ ಇದ್ದೀರಿ? ಹಾಂ. ಓಕೆ. ಇವರನ್ನ ವಿಶೇಷವಾಗಿ ಕಂಬಳ ಸಮಿತಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಇಷ್ಟರ ತನಕ ಕರೆಯಲಿಲ್ಲ. ಹಾ. ಯಾಕೆಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹಾಂ, ಹಾಂ. ಕರ್ದಿಯಾರ ನಿಮ್ಮನ್ನ? ಹಾಂ, ನೀವು ಬಂದಿರಿ, ಹಾಂ, ಕೆಲವು ಮದ್ದು ಹಿಡ್ಕೊಂಡೇ ಬಂದಿರಿ, ಹಾಂ. ಕೆಲವು ಎಣ್ಣೆ ಹಿಡ್ಕೊಂಡೇ ಬಂದಿರಿ. ಹಾಂ. ನನ್ನ ಗುರ್ತೈದಿಂದ ಜನಗಳು ನನ್ನನ್ನು ಕರೆದು ಅವರಿಗೆ ಬೇಕಾದ ಔಷಧವನ್ನು ನಾವು ಕೊಟ್ಟಿದ್ದೇನೆ. ಕೊಡ್ತಾರೆ. ಹಾಂ. ಓಕೆ. ಇವ್ರದ್ದು ಒಂದು ವಿಶೇಷ ಏನಂತಂದರೆ ಇವರು ಟೆಂಟಲ್ಲಿ ಇರ್ತಾರೆ ಅನ್ನುವಂಥದ್ದು ಗೊತ್ತು. ರಾಯಸಿ ತಳದಲ್ಲೋ ಅಥವಾ ಇಲ್ಲೆಲ್ಲಾದರೂ ಇರ್ತಾರೆ. ಅಲ್ಲಿಂದ ಇವರನ್ನು ಕರ್ಕೊಂಡು ಹೋಗಿ ಆಯಾ ಟೆಂಟಿನವರೇ ಕರೆದುಕೊಂಡು ಹೋಗಿ ಇವ್ರ ಹತ್ರ ಮದ್ದನ್ನು ತೆಗೆದುಕೊಳ್ಳುವಂಥದ್ದು ಇಲ್ಲಿಯ ವಾಡಿಕೆ. ಯಾಕಂತಂದರೆ ಯಾವುದಾದ್ರೂ ಒಂದು ಕೋಣದ ಈ ಕೈ ಕಾಲು ಡಿಸ್ಲೋಕೇಟ್ ಆದರೆ ಅದು ಇಮಿಡಿಯೇಟ್ಲಿ ಕರೆಯೋದು ಇವರನ್ನೇ. ಹೌದೌದು. ನೋಡಿ, ಅದರದ್ದು ಒಂದು ಕೋಣದ್ದು ಕೂಡ ನೋಡಿ, ಅದು ಮುಡಿಬಿದ್ದರೆ ಅದರದ್ದು ಕೂಡ ಕೊಂಬು ತೆಗೆದು ಅದಕ್ಕೆ ಮದ್ದು ಸಹ ನಾನೇ ಕೊಟ್ಟದ್ದು. ಹೌದಾ? ಹಾಂ. ಇದು ನಮ್ಮ ಊರಿನ ಕಂಬಳ ಕ್ಷೇತ್ರದ ಬಹಳ ಅದ್ಭುತವಾದಂತಹ ನಾಟಿ ವೈದ್ಯ ಮತ್ತು ಬಹಳ ಇವರ ಕೈಗುಣ ಬಹಳ ಒಳ್ಳೆಯದಿದೆ ಅನ್ನುವಂಥ ಮಾತುಗಳು ಕಂಬಳ ಕ್ಷೇತ್ರದಲ್ಲಿದ್ದಾವೆ. ಜೊತೆಗೆ ಇವರು ಮದ್ದನ್ನು ಕೂಡ ಕೊಡ್ತಾರೆ. ಇವರ ಮನೆಯವರು ಕೂಡ ಮದ್ದು ಕೊಡುವಂಥ ವಿಷಯದಲ್ಲಿ ಬಹಳ ದೊಡ್ಡ ಒಂದು ಇವರಿಂದ ಕಲಿತಾ ಇದ್ದಾರೆ, ಕಲಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡುವ, ನಮ್ಮ ಜೊತೆಗೆ ಇರುವಂತಹ ಶ್ರೀಧರ ಪೂಜಾರಿ ಕುಪ್ಪೆಪದವು ಇವರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಅವರ ಮನೆಗೆ ಹೋಗಿ ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಈಗ ಬೆಂಗಳೂರಿನ ಕಂಬಳದ ಒನ್ ಆಫ್ ದ ಆಪತ್ ಬಾಂಧವ ಈಗಾಗಲೇ 3-4 ಕೋಣಗಳಿಗೆ ಮದ್ದನ್ನು ಕೊಟ್ಟಿದ್ದಾರೆ. ಅವರಿಗೆ ಅಗತ್ಯ ಇರುವಂಥ ಸಂದರ್ಭದಲ್ಲಿ ಅವರು ಅಸಹಾಯಕರಾಗಿ ಅಯ್ಯೋ ಏನು ಮಾಡೋದು, ಈಗ ಡಿಸ್ಲೋಕೇಟ್ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಓಡಿ ಬಂದು ಅದಕ್ಕೆ ಮದ್ದು ಕೊಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ನಾಟಿ ವೈದ್ಯನಾಗಿ. ಇವರ ಸೇವೆಯು ಕೂಡ ಕಂಬಳ ಕ್ಷೇತ್ರಕ್ಕೆ ಅನನ್ಯ ಮತ್ತು ವಿಶೇಷ. ಯಾಕೆಂತಂದರೆ ಕಂಬಳ ಕ್ಷೇತ್ರದ ಅದೆಷ್ಟೋ ಕೋಣಗಳು ಮತ್ತೆ ಮರುಜೀವ ಪಡೆಯೋದಕ್ಕೆ, ಮತ್ತೆ ಅದು ಕಣದಲ್ಲಿ ಓಡಾಡೋದಕ್ಕೆ ಇಂಥವರು ಕಾರಣ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಈ ಸೇವೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಗೌತಮ್ ಶೆಟ್ಟಿ ಇರಾ ಮತ್ತು ಸಂಜಯ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಪುತ್ತೂರು. 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ.
ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್, SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.